ಯುವ ವೇದಿಕೆಯ ವತಿಯಿಂದ ಮೇ 25ರಿಂದ 27ರವರೆಗೆ ಕ್ರಿಕೆಟ್ ಟೂರ್ನಮೆಂಟ್ ನಡೆಯಲಿದ್ದು, ಇದರ ಪ್ರಯುಕ್ತ ಜರ್ಸಿ ಬಿಡುಗಡೆ ಸಮಾರಂಭ ನಡೆಯಿತು. ಬೆಂಗರೆಯ ಪ್ರಗತಿ ಮೈದಾನದಲ್ಲಿ ಮೊಗವೀರ ಯುವ ವೇದಿಕೆಯ ವತಿಯಿಂದ ಕ್ರಿಕೆಟ್ ಟೂರ್ನಮೆಂಟ್ ಹಮ್ಮಿಕೊಂಡಿದ್ದು, ನಾಡೋಜ ಜಿ ಶಂಕರ್ ಟೂರ್ನಮೆಂಟ್ನ ಉದ್ಘಾಟನೆ ಮಾಡಲಿದ್ದಾರೆ ಎಂದು ಮೊಗವೀರ ಯುವ ವೇದಿಕೆಯ ಅಧ್ಯಕ್ಷರಾದ ಲೀಲಾಧರ್ ತಣ್ಣೀರುಬಾವಿ ತಿಳಿಸಿದರು. ಬೆಂಗ್ರೆದ ಪ್ರಗತಿ ಗ್ರೌಂಡ್ ಈ ಕ್ರೀಡಾಕೂಟ ಮಲ್ಪರೆವುಲ್ಲ. ಈ ಕ್ರೀಡಾಕೂಟದ ಉದ್ಘಾಟನೆ ನಮ್ಮ ನಾಡೋಜ ಡಾಕ್ಟರ್ ಜಿ ಶಂಕರ್ ಉದ್ಘಾಟನೆ ಮಲ್ಪರಲಿರು. ಸುಮಾರು 4 ಲಕ್ಷ ರೂಪಾಯಿ ಮೊತ್ತದ ಬಹುಮಾನವನ್ನು ಕೊಡದು ಯುವಕರನ್ನು ಅಭಿನಂದನೆ ಮಲ್ಪರಿಲ್ಲ. 10 ತಂಡಲು ಈ ಭಾಗವಹಿಸುವ ಚಿತ್ತಿನ ಈ ಕ್ರೀಡಾಕೂಟೋಡು ಬಕ್ಕ 40 ವರ್ಷದ್ದು ಮಿತ್ತದ ಒಂಜಿ ಕ್ರೀಡಾಕೂಟಲ ಈ ಕಾರ್ಯಕ್ರಮದೊಟ್ಟಿಗೆ ನಡಪರಂಡು ಸುಮಾರು 6 ತಂಡಲು ಈ ಕಾರ್ಯಕ್ರಮ ಭಾಗವಹಿಸಿರಲಿರು. ಈ ಕ್ರೀಡಾಕೂಟ ಒಂದೇ ಬರ್ಪಿನ ಚಿತ್ತಿನ ಮೇ 18, 19 ಇರುವ 25, 26, 27 ತಾರೀಕಿದಾನಿ ನಡಪರಂಡು ಬೆಂಗ್ರೆ ಮೈದಾನೋಡು. ಈ ಕ್ರೀಡಾಕೂಟೋಡು ನಮ್ಮ ಸಂಘಟನೆಗೆ ಸೇರಿನ ಚಿತ್ತಿನ ಅನೇಕ ಸಂಸ್ಥೆದ ಅಧ್ಯಕ್ಷರು, ಪದಾಧಿಕಾರಿಗಳು ಬಕ್ಕ ಸ್ಥಳೀಯವಾಯಿನ ಚಿತ್ತಿನ ಗ್ರಾಮಸಭೆದ ಅಧ್ಯಕ್ಷರೆಲ್ಲ ಈ ಸಮಾರಂಭ ಭಾಗವಹಿಸಿರಲಿರು. ಈ ಸಂಪೂರ್ಣ ಈ ಒಂದು ಕಾರ್ಯಕ್ರಮ ನಮ್ಮ ಮೊಗವೀರ ವೇದಿಕೆದ ಗೌರವ ಸಲಹೆಗಾರರು ಬಕ್ಕ ಸಂಚಾಲಕರ ಚಿತ್ತಿನ ಶ್ರುತ ಶರತ್ ಎಲ್ ಕರ್ಕೇರಮೆರ ಸಂಚಾಲಕರು ಈ ಕ್ರೀಡಾಕೂಟ ನಡಪರಂಡು. ಇದೇ ವೇಳೆ ನ್ಯಾಷನಲ್ ಹೆಲ್ತ್ ಲೀಗ್ ವತಿಯಿಂದ ಜರ್ಸಿಯನ್ನು ಬಿಡುಗಡೆಗೊಳಿಸಿದ್ದಾರೆ. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಗೌರವ ಅಧ್ಯಕ್ಷರಾದ ಶರತ್ ಎಲ್ ಕರ್ಕೇರ, ರವಿ ಸಂಜಯ್ ಬಂಗೇರ ಇನ್ನಿತರರು ಹಾಜರಿದ್ದರು.